ಚೆನ್ನೈನ ಗಿಂಡಿಯ ವೆಲ್ಲಚೇರಿಯಲ್ಲಿರುವಂತಹ ಈಜು ಕ್ರೀಡಾ ಸಂಕೀರ್ಣದಲ್ಲಿ ನಡೆದ 30ನೇ ದಕ್ಷಿಣ ವಲಯ ಈಜು ಪಂದ್ಯಾವಳಿಯ ಮೊದಲ ದಿನದ ಸ್ಪರ್ಧೆಯಲ್ಲಿ ಮಂಗಳಾ ಈಜು ಕ್ಲಬ್ನ ಈಜುಪಟು ಎಸ್ಆರ್ ರಚನಾ ರಾವ್ ಮತ್ತು ಸ್ಮೃತಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಹೊಸ ಕೂಟ ದಾಖಲೆ ಮಾಡಿದ್ದಾರೆ. ಮಂಗಳೂರಿನ ಬನ್ಸ್ ಹಾಸ್ಟೆಲ್ನ ಶ್ರೀರಾಮಕೃಷ್ಣ ಹೈಸ್ಕೂಲ್ ವಿದ್ಯಾರ್ಥಿ ಎಸ್ಆರ್ ರಚನಾ ರಾವ್ 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ತಮಿಳುನಾಡಿನ ಎಬಿ ಜಯವೀಣ ಇವರು 2012ರಲ್ಲಿ ನಿರ್ಮಿಸಿದ 36.37 ಸೆಕೆಂಡ್ ಹಾಗೂ 200 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ತಮಿಳುನಾಡಿನ ಎಂ ರಾಘವಿ ಇವರು 2009ರಲ್ಲಿ ನಿರ್ಮಿಸಿದ 2 ನಿಮಿಷ 56 ಸೆಕೆಂಡ್ ದಾಖಲೆ ಮುರಿದು 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ 36 ಸೆಕೆಂಡ್ ಹಾಗೂ 200 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ 2 ನಿಮಿಷ 50 ಸೆಕೆಂಡ್ ಹೊಸ ಕೂಟ ದಾಖಲೆಯೊಂದಿಗೆ 2 ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಕ್ಲಬ್ನ ಇನ್ನೋರ್ವ ಸದಸ್ಯೆ ಹಾಗೂ ಅತ್ತಾವರ ಸರೋಜಿನಿ ಮಧುಸೂದನ್ ಡಿ ಕುಶೆ ಶಾಲೆಯ ವಿದ್ಯಾರ್ಥಿ ಆರಾಧನಾ ಬೇಕಲ್ ಕೇರಳ ರಾಜ್ಯವನ್ನು ಪ್ರತಿನಿಧಿಸಿ 50 ಹಾಗೂ 200 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ 2 ಕಂಚಿನ ಪದಕವನ್ನು ಗಳಿಸಿರುತ್ತಾರೆ. ಮಂಗಳಾ ಈಜು ಕ್ಲಬ್ನ ಮತ್ತೋರ್ವ ಸದಸ್ಯೆ ಹಾಗೂ ಬನ್ಸ್ ಹಾಸ್ಟೆಲ್ ಶ್ರೀರಾಮಕೃಷ್ಣ ಹೈಸ್ಕೂಲ್ನ ವಿದ್ಯಾರ್ಥಿ ಸಾನಿಯಾ ಡಿ ಶೆಟ್ಟಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ 100 ಮೀಟರ್ ಹಾಗೂ 200 ಮೀಟರ್ ಬಟರ್ಫ್ಲೈ ಸ್ಪರ್ಧೆಗಳಲ್ಲಿ ತಲಾ ಒಂದರಂತೆ 2 ಚಿನ್ನದ ಪದಕಗಳು ಮತ್ತು 50 ಮೀಟರ್ ಬಟರ್ಫ್ಲೈ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಜಯಿಸಿ ಉತ್ತಮ ಸಾಧನೆಯನ್ನ ಮಾಡಿರುತ್ತಾರೆ. ಮಂಗಳಾ ಸ್ವಿಮ್ಮಿಂಗ್ ಕ್ಲಬ್ನ ಸದಸ್ಯೆ ಹಾಗೂ ಲೇಡಿ ಹಿಲ್ ಆಂಗ್ಲ ಮಾಧ್ಯಮ ಪ್ರೈಮರಿ ಸ್ಕೂಲ್ನ ಸ್ಮೃತಿ ಇಂದು ಮತ್ತೊಂದು ಕೂಟ ದಾಖಲೆ ನಿರ್ಮಿಸಿದ್ದಾರೆ. ದಕ್ಷಿಣ ವಲಯ ಅಕ್ವಾಟಿಕ್ ಚಾಂಪಿಯನ್ಶಿಪ್ನಲ್ಲಿ ಸ್ಮೃತಿ 50 ಮೀಟರ್ ಬಟರ್ಫ್ಲೈನಲ್ಲಿ ಬೆಳ್ಳಿ ಪದಕ ಗೆದ್ದಿರುವುದು ಮಂಗಳೂರಿಗೆ ಹೆಮ್ಮೆಯ ವಿಚಾರ. ಕೊನೆಯ ದಿನವಾದ ಇಂದು ನಡೆದ 50 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಎಸ್ಆರ್ ರಚನಾ ರಾವ್ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ. ಚೆನ್ನೈನ ವೆಲ್ಲಚೇರಿಯಲ್ಲಿ 3 ದಿನಗಳ ಕಾಲ ನಡೆದ ದಕ್ಷಿಣ ವಲಯ ಈಜು ಸ್ಪರ್ಧೆ ಮುಕ್ತಾಯಗೊಂಡಿದ್ದು, ಮಂಗಳೂರಿನ ಮಂಗಳಾ ಸ್ವಿಮ್ಮಿಂಗ್ ಕ್ಲಬ್ನ ಈಜುಪಟುಗಳಾದ ಎಸ್ಆರ್ ರಚನಾ ರಾವ್ 4 ಚಿನ್ನ 1 ಬೆಳ್ಳಿ, ಸಾನಿಯಾ ಡಿ ಶೆಟ್ಟಿ 3 ಚಿನ್ನ 1 ಬೆಳ್ಳಿ, ಸ್ಮೃತಿ 1 ಬೆಳ್ಳಿ, ಆರಾಧನಾ 4 ಕಂಚಿನ ಪದಕ ಪಡೆದು ಅದ್ವಿತೀಯ ಸಾಧನೆಯನ್ನ ಮಾಡಿದ್ದಾರೆ. ಈ ಈಜುಪಟುಗಳು ಮಂಗಳಾ ಸ್ವಿಮ್ಮಿಂಗ್ ಕ್ಲಬ್ನ ಈಜು ತರಬೇತುದಾರರಾದ ಲೋಕರಾಜ್ ವಿಟ್ಲ ಮತ್ತು ಶಿವಾನಂದ್ ಗಟ್ಟಿ ಅವರಿಂದ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಮಂಗಳೂರು.